ನೋಡಿ, ನಾನು MLA ಆದಾಗ ಮೊದಲನೇ ಸಾರಿ ನಾನು ಮೊದಲು ತಾಲೂಕಾ ಬೋರ್ಡ್ ಮೆಂಬರ್ ಆದ್ದು 1978ನೇ ಇಸ್ವಿನಲ್ಲಿ. 1978ರಲ್ಲಿ ತಾಲೂಕಾ ಅಭಿವೃದ್ಧಿ ಮಂಡಳಿ ಸದಸ್ಯನಾಗಿ ಚುನಾವಣೆ ನಿಂತ್ಕೊಂಡೆ. ಎಷ್ಟು ಗೊತ್ತಾ ಖರ್ಚಾಗಿದ್ದದು ನನಗೆ ತಾಲೂಕಾ ಅಭಿವೃದ್ಧಿ ಮಂಡಳಿಗೆ? ನಮ್ಮೂರಿಂದ ಹಿಡಿದು ಎಡ್ಕೊಳದಿಂದ ಹಿಡಿದು ಮೆಲ್ಲಳ್ಳಿವರೆಗೂ ಇತ್ತು, ವರ್ಣನು ಸೇರ್ಕೊಂಡು ತಾಲೂಕಾ ಅಭಿವೃದ್ಧಿ ಮಂಡಳಿ. ಬರೀ 3,500 ರೂಪಾಯಿ ಖರ್ಚಾಗಿತ್ತು ಅಷ್ಟೇ. ಅದು ಒಂದು ಸ್ಕೂಟರ್ನಲ್ಲಿ ಹ್ಯಾಂಡ್ ಬಿಲ್ ಹಂಚ್ಕೊಂಡು ಬಂದಿದ್ದು. ಆ ಸ್ಕೂಟರ್ ನಂದು ಅಲ್ಲ, ಮಹೇಶಂದು. ನಾನು ಓಡಿಸೋದು, ಹಿಂದ್ಗಡೆ ಕೂತ್ಕೊಂಡು ಹ್ಯಾಂಡ್ ಬಿಲ್ ಹಂಚೋದು. ಬರೀ 3,500 ರೂಪಾಯಿಗೆ ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದೆ. 8 ಜನ ಜನತಾ ಪಾರ್ಟಿಯಿಂದ ಗೆದ್ದಿದ್ದು ನಾವಾಗ ತಾಲೂಕಾ ಅಭಿವೃದ್ಧಿ ಮಂಡಳಿಗೆ. ಇನ್ನು 13 ಜನನೋ 14 ಜನನೋ ಇದಕ್ಕೆ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಎಲ್ಲರೂ ಹೊಟ್ಟೋದ್ರು ರೂಲಿಂಗ್ ಪಾರ್ಟಿಗೆ, ಕಾಂಗ್ರೆಸ್ ಹೊಟ್ಟೋದ್ರು. ನಾವು ಒಬ್ಬ ಉಳ್ಕೊಂಡೆ. ಜನತಾ ಪಾರ್ಟಿನಲ್ಲಿ ನಾವು ಒಬ್ಬನೇ, ನಾನೇ ಲೀಡರ್ ಆಫ್ ದಿ ಅಪೋಸಿಷನ್, ನಾನೇ ಅಪೋಸಿಷನ್ ಪಾರ್ಟಿ. ಹೆಂಗಿದ್ದೆ ನಾನು ಅಂತಂದ್ರೆ, ನಾನು ಇವತ್ತು ನಡೆಸಬೇಕು ಸಭೆನ, ತಾಲೂಕಾ ಅಭಿವೃದ್ಧಿ ಮಂಡಳಿ ಸಭೆ ನಡಿಬೇಕು ಅಂದ್ರೆ ನಡೆಯೋದು, ಇಲ್ಲ ಮುಂದಕ್ಕೆ ಹಾಕ್ಬೇಕು ಅಂದ್ರೆ ಮುಂದಕ್ಕೆ ಹಾಕ್ಸುವೆ. ಆ ಮರಿಗೌಡನು ಗೊತ್ತು. ಒಬ್ಬನೇ ಇದ್ಕೊಂಡು ಪ್ರತಿದಿನ 2 ಗಂಟೆಯಿಂದ 5 ಗಂಟೆವರೆಗೆ ತಾಲೂಕಾ ಅಭಿವೃದ್ಧಿ ಮಂಡಳಿನಲ್ಲಿ ಇರುವೆ. ನಾನು ಲಾಯರ್ ಆಗಿದ್ರು ಕೂಡ ಪ್ರತಿದಿನ 2 ಗಂಟೆಯಿಂದ 5 ಗಂಟೆವರೆಗೆ ತಾಲೂಕಾ ಅಭಿವೃದ್ಧಿ ಮಂಡಳಿಲಿ ಇರುವೆ. ಜನರು ಯಾವುದೇ, ನಮ್ಮ ತಾಲೂಕಿನ ಯಾವುದೇ ಜನರು ಬಂದ್ರು ಕೂಡ ಅಲ್ಲಿ ಕೆಲಸ ಮಾಡಿಕೊಡುವೆ.